ಮಾಗಡೆನ ಬಂಧುವರ್ಗದವರು ಅಂದು ಬಾಲಿಂಗ್ಯ ಮನೆ ತಂದವರು ಅತ್ತ ಮಾತಪಟ್ಟು ಸೇರೊಂದು ಅನಾದಿ ಕಾಲಗಳು ನಮ್ಮೊಂದು ವೈದಿನ ಧರ್ಮದೇವತೆಗಳನ್ನ ಕಾಂತೇರಿ ಮಾರಿ ಪರಿವಾರ ದೈವಣ್ಣ ಪುನರ್ ಪ್ರತಿಷ್ಠಾಪನೆ ನಾವು ಮಾತ ಮೂಲ ಸ್ಥಳದ್ದು ಈ ಜಾಗದ ವಲಸೆ ಅಂದದ್ದು ಮೂರು ನಂಗೆ ಅವರು ಅನಿವಾರ್ಯ ಕಾರಣದ ಮಾತ ದೈವದೇವರನ್ನ ನುಡಿ ಪ್ರಕಾರವಾದ ಈ ಜಾಗದ ಹೊಸ ತಾಳಯ ನಿರ್ಮಾಣ ಮಂತೊಂದು ಅಕ್ಲೆ ಮಾತ ಪ್ರತಿಷ್ಠಾಪನೆ ಮಂತು ಸಂಕಲ್ಪ ತುಂಬು ಉವೇಯುಗಿ ಕರ್ಮಾಂಗ ಮನ್ಪುಣಗಲ ಸರ್ವೇಷಾಂ ಕರ್ಮಣ ಮಾಧವ ದೇವತಾ ಪ್ರಾರ್ಥನಂ ಪರಂಪಡು ಉವೇಯುಗಿ ಕರ್ಮಾಂಗ ಮನ್ಪುಣಗಲ ಸುರುಡು ಗ್ರಾಮದ ವಾಸನ ಪೋನ ಆ ಗ್ರಾಮ ದೇವತೆಗಳು ಸುರುಡು ಮನವರಿಕೆ ಮಂತ್ರೋಡಿ ಅಂಚ ಈ ಗ್ರಾಮಗಳಂತ ಮಾತೃಸ್ವರೂಪಿಯಾದಿ ದುರ್ಗಾ ಪರಮೇಶ್ವರಿ ತುಂಬುದಿ ಒಂದು ಗ್ರಾಮ ದೈವಳೆಂದು ಅಲಂಕಾರ ಬಿಟ್ಟದ ಗ್ರಾಮ ದೈವಳೆಂದು ಮಾತ ತುಂಬುದಿ ಒಂದು ಅಂಚನೆ ಜಾಗೃತಿ ಸಂಬಂಧಪಟ್ಟ ನಾಗಬ್ರಹ್ಮಾದಿ ಶಕ್ತಿ ಮಾದ ತುಂಬುದಿ ಒಂದು ವಿಶೇಷವಾದ ಈ ಮಣ್ಣದ ಹಿರಿಯರನ್ನ ಮಾದ ತುಂಬುದಿ ಒಂದು ನಮ್ಮ ಪ್ರಾರ್ಥನೆ ಮಂಪುಗ ಕಲಿಕಾಲಗಳು ಪುಟ್ನಂಕಿನ ನಮ್ಮ ಋಣತ್ರಯಗಳನ್ನು ದುಮ್ಮಾಂಡ ದೈವಗಳಲ್ಲಿ ಎತ್ತಿರುಂದಾಂಡ ನಮ್ಮ ಎದುರು ಬರ್ಪುಣಂಚಿನ ಮಂಜಿ ಕಾಲ ಇಟ್ಟು ಕಲ್ವಟ್ಟಿ ಮಾತ ಎದುರುಂತು ನನಗೆ ವರಕೊರ್ಪುಡ ಮಾತ ಇಂಚದ ಮಸ್ತ ಕಿರಾಕದ ದೈವದಾರ 400 ವರ್ಷ ತುಂಬ 500 ವರ್ಷದ ಪಿರವದ ನಮ್ಮ ಎದುರು ತುಂಬಿದ ಕಾಲ ಕೊರ್ಪುಡ ಇದ್ದದ್ದು ಕಾಲ ಧರ್ಮದ ಕಲ್ಪಿಯದ ಕಾಲ ಧರ್ಮ ಕಡಿಮೆ ಆದಾಗ ಪ್ರತ್ಯಕ್ಷವಾಗಿ ಹೋಗಿ ಅನುಗ್ರಹ ರೂಪಗಳು ಮಾತ್ರ ಗುರಿಯಲು ಸಾಧ್ಯ ಅಂಚ ಈ ಧೂಮಾವತಿ ಪಂಡುಡಂಗಿನ ಒಂದು ಶಕ್ತಿ ದೈವಳೆದ ಆದಿ ಸ್ವರೂಪ ಅಂತ ಒರಂಜಿ ಊರಿಗೆ ಪೋಯ್ನೆ ಕೊರಂಜಿ ತಪಸ್ವಿಳು ಐ ಕೊರಂಜಿ ಕುದರದ ಇದ್ದೇನೆ ಮಾತ ಕಾಂತೇರಿ ವಿಮಾದಿ ಎಂದು ಉನ್ಮತ್ತ ವಿಮಾದಿ ಉಂಟಾರ ವಿಮಾದಿ ಎಂದು ಸರಳ ವಿಮಾದಿ ಬೇರೆ ಬೇರೆ ಒರಂಜಿ ಊರು ಪೋಲಕ ನನ್ನಗಿನ್ನ ಮಲದಾಯ ಬಂಡಲ ಧೂಮಾದಿನ ಸ್ವರೂಪ ಜಾರಂದಾಯಿ ಬಂಡಲ ಧೂಮಾದಿನ ಬಡವಂತಾಯ ಬಂಡಲ ಧೂಮಾದಿನ ಸ್ವರೂಪ ಬೇರೆ ಬೇರೆ ಒಂದು ಊರು ಪೋಲ ತಪಸ್ವಿಳಿನಗಳು ಅಟು ತಪಸ್ ಮತ್ತು ಅಂಚೆ ಒಂಜಿ ವ್ಯವಸ್ಥೆ ಮಾತ ಒಂದು ನಾಳೆ ಕೊಡು ಆದಿದ ದೈವ ಧೂಮಾವತಿ ನಿಖಲ ಹಿರಿಯರನ್ನು ನಮ್ಮೊಂದು ವೈದ್ಯ ಕಾಂತೇರಿ ಧೂಮಾದಿ ಮಂತ್ರವು ಬಟ್ಟ ಸಹಿತವಾದ ನಮ್ಮೊಂದು ಈ ದೊಡ್ಡ ಪರಿವಾರ ಶಕ್ತಿ ಸಮುದಾಯ ಇತ್ಯಾದಿ ಮಾದ ಪರಿವಾರ ಶಕ್ತಿ ಉಳ್ಳ ಅಗ್ಲೇ ಮಾತ ಸ್ಥಳಾಂತರ ಮಂತದ್ದು ಈ ವರ ಜಾಗಕ್ಕಂಥದ್ದು ಎಲ್ಲದಕ್ಕೂ ಪ್ರತಿಷ್ಠಾಪನೆ ಮಂತ್ರು ಮಂದು ನಿಶ್ಚಯ ಮಂತದ ಐಕೆ ಪ್ರತಿ ವಂಚಕಲ ಗುರುಸ್ಥಾನ ಹೋಗಿ ದೇವೇಂದ್ರ ಮಹಾ ಯಾಗ ಮಂತು ನಗಲ ಕಡೆಗೆ ಬೃಹಸ್ಪತಿ ಆಚಾರ್ಯರು ತುಂಬುದಿ ಒಂದು ಯಾಗ ಮಾಡ್ತಿದೆ ಅಂಚೆ ನವನಂಚನೆ ಮಲ್ಲ ಒಂದು ಯಾಗ ಮಾಡ್ತಾರೆ ತಂಗ ಮಾತ ಗಣೇಶ ಅಂಡಿಯರು ಮಾತೆಕ್ಲ ಪ್ರಧಾನ ಅದ ಪ್ರಧಾನ ನಮಸ್ಕಾರ ಆಚಾರ್ಯರು ಸಂಕಲ್ಪ ಮಾತ ಒಟ್ಟು ಸೇರಿದಾಗ ಬರೆಯಬಲ್ಪರಾಗಿ ಬೇಸ್ತಿ ಬರೀ ನಟಟ್ಟು ಬಂದ್ರೆ ಬೇಸ್ತಿರಾಗಿ ಬರೋಡೆಲ್ಲ ಎಲ್ಬರ್ದಂಗಳಂತೆ ಇನ್ನು ಮಹತ ಆಚಾರ್ಯರು ವ್ಯವಸ್ಥೆ ನಡಮಂಜಿನ ಮುಂಜಿ ಧರ್ಮಕರ್ಮ ಮುಂಜಿ ಧರ್ಮ ಕ್ಷೇತ್ರಗಳನ್ನು ನಂಡ ಐದು ಹಲವು ರೀತಿಯ ವ್ಯವಸ್ಥೆ ಇರುತ್ತದೆ ದೀರ್ಘಿತ್ಯ ಸತ್ಯಮಕ್ರೋಧೋ ಶೌಚಂ ಇಂದ್ರಿಯ ನಿಗ್ರಹಂ ನಮಸ್ತೇಯಂ ಪಂದು ಐದು 10 ವಿಧದ ಲಕ್ಷಣಗಳು ಧರ್ಮಕ್ಷೇತ್ರ ಎಂಚಪ್ಪೋದು ಧರ್ಮಕ್ಷೇತ್ರ ದೀರ್ಘಿತ್ಯ ಮುಂಜಿ ವ್ಯವಸ್ಥೆ ಕಟ್ಟೋದು ನಾನು ಸುರುಡು ದೇವರು ಧೈರ್ಯ ಸಂಪತ್ತು ಮಾತೇಕ ಶಾಸ್ತ್ರ ಧೈರ್ಯಂ ಸರ್ವತ್ರ ಭಾಗನಂ ಮಂದಿ ಓ ಬೇರೆಯವರು ಕೂಡ ಧೈರ್ಯವನ್ನು ಹೋಗುದು ಇಲ್ಲಿ ಜವರಾದಿಗೆ ಮಂದರೆ ಎತ್ತಿದಾಗ ವೃದ್ಧಾಪ್ಯಗಳು ಧೈರ್ಯವನ್ನು ತುಪ್ಪದಿರ ತೆಗಿಲ್ಲ ನಮಗೆ ಬೇರೆ ಅಂಜಿನ ಒಂದು ಬಾಹ್ಯ ಹೇಳು ಕೊರ್ನಂಚಿನ ಒಂದು ವಿಶೇಷ ಬೇರೆ ಕಾಲುಡೆ ಯಾವುದು ಪಡ್ತಿರೋ ಒಂದು ವಿಶೇಷ ಅವನ ಧೈರ್ಯ ಪಡ್ಕಿನ ಮುಂಗಡ ಜೀವನ ಕೆಟ್ಟಗೆ ಧೈರ್ಯ ದೀರ್ಘ ಜ್ಞಾನ ಶಾಲೆ ಇಡ್ಬೋದು ಪರೀಕ್ಷೆಗೆ ಬರೆದೇ ವಿದ್ಯೆ ಕಲ್ಪನ ಅನುಭವ ಲಗ್ನ ನಿರ್ವಿಘ್ನಗೋಸ್ಕರ ಇತ್ತೆ 3 ವಾಸ್ತು ಪೂಜೆ ವಾಸ್ತು ಬಲಿ ವಾಸ್ತು ಹೋಮ ರಕ್ಷೋಗ್ನ ಅಘೋರ ಹೋಮ ಅಂಚನೆ ದೈವಳ್ಳ ಪಂಚಾಮೃತಾಭಿಷೇಕ ಕಲಶಾಭಿಷೇಕ ಮತ್ತು ಅಧಿವಾಸ ಪ್ರಕ್ರಿಯೆಗಳು ಎಲ್ಲ ಕಾಂಡೆ ನಮ್ಮ ದೈವಳಿಗೆ ಪ್ರತಿಷ್ಠಾ ಹೋಮ ಪುರಸ್ಸರವಾದ ನೂತನ ಮನೆ ಮಂಚಾವಳು ಆ ಸುಲಭನೋಡು ಪ್ರತಿಷ್ಠಾಪನೆ ಮಾಡುತ್ತದೆ ಪ್ರತಿಷ್ಠಾ ಕಲಶಾಭಿಷೇಕ ಪ್ರಸನ್ನ ಪೂಜೆ ನಟಾವಳಿ ನಿಶ್ಚಯ ಎಳೆದು ಒಕ್ಕ ಸುಮೂರ್ತರು ಬ್ರಹ್ಮಕಲಶ ಪ್ರತಿಷ್ಠಾಪನೆ ಮತ್ತು ಅಭಿಷೇಕ ಐಕ್ಯ ಸಂಬಂಧಪಟ್ಟಂತಿನ ಪ್ರಧಾನ ಹೋಮ ಬಲೆ ಮಧ್ಯಾಹ್ನದ ಕೋರ್ಸು ಅನ್ನದಾನ ಬಗೆಯ ವ್ಯಕ್ತಿ ನೇಮದ ಪೂಜಾರಿ ಕಟ್ಟಲೆ ಮಾತನಾಡಬಹುದು ವಿಧಿ ಪ್ರಕಾರ ಜಾತಿ ಕಟ್ಟ ಪ್ರಕಾರ ಮಾತ ಅವರು ಇನ್ನ ಕಂಡು ಮಾತನಾಡುವುದು ಮಾಡಿ ಮಧ್ಯಾಹ್ನ ಕಾಣೆ ಮಾಡಿ ಧರ್ಮದ ವ್ಯವಸ್ಥೆ ನಡವಳಿಕೆ ಎದ್ದು ಬಕ್ಕ ಬೈಯದ ಭಕ್ತರು ನಾವು ಮಾತ ಅನೇಮೋತ್ಸವ ದೈವಣ್ಣ ಪ್ರಸಾದ ಬೆತೊಂಡಣೆ ಹೂವೇ ಒಟ್ಟಿ ವಿಘ್ನವಂತೆ ಅಪವಾದದಂತೆ ಪ್ರಾಕೃತಿಕವಾದ ವಿಕೋಪದಂತೆ ವರ್ಷ ಬಗೆಯದೆ ಬಲ್ಲಿ ಪಟ್ಟದಂತೆ ಅಧಿಕಾರಕ್ಕೆ ಅದು ನಮ್ಮ ಕಾರ್ಯಕ್ರಮವು ತೊಂದರೆ ಯಾವಂತಿಲ್ಲ ಧರ್ಮದೇವರ ಅನುಗ್ರಹ ಬಂದು ನಮ್ಮ ಕಾರ್ಯಕ್ರಮ ಕುರುಡು ಮಾಡಿಕೊಳ್ಳುವ ಪ್ರಾರ್ಥನೆ ಸ್ವಾಮಿ ದೇವರ ಇಷ್ಟ ದೇವರ ಇಷ್ಟ ದೇವರ ಗ್ರಾಮ
ಇದು ಬಂದು ನಮ್ಮ ಅದೇ ಪ್ರವೃತ್ತಿ ಮಾಡ್ತದೆ ಅವಾಗ ಕಾರಣ ಅಲ್ತದ್ದು ಮಾತ್ರ ಸಾನ್ನಿಧ್ಯ ಮತ್ತು ಸಂಕೋಚ ಮಾಡ್ತದೆ ಮೂಲ ಬಾಲಾಲಯ ನಿರ್ಮಾಣ ಮಾಡ್ತದೆ ಬಾಲಾಲಯ ಪ್ರತಿಷ್ಠಾಪನೆ ಮಾಡ್ತದೆ ಮೂಲಾಲಯ ನಿರ್ಮಾಣ ಅನ್ನಬಿಟ್ಟ ಈ ಜಾಗ ಕುರುವುದು ಎಂಕಲ ಕೆಲಸ ಮಾತ್ರ ಮಲ್ಪಡೆ ಮಲ್ಪ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ ಆ ಪ್ರಕಾರ ಎಲ್ಲ ದೇಶೋಡು ಮೂಲಾಲಯ ಮತ್ತು ನಿರ್ಮಾಣ ಅತನ ಎಲ್ಲ ಶುಭದಿಗಳು ಶುಭಗಳಿಗೆ ಶುಭ ಮುಹೂರ್ತೋಡು ಚಾವಡಿ ಬಗ್ಗಾದ ಪ್ರೇಮ ಮಾತ ದೈವಳಿಯನ್ನು ಪ್ರತಿಷ್ಠಾಪನೆ ಮಾಡ್ತದೆ ಆರಾಧನೆ ಮಾಡ್ಕೊಂಡು ಬಂದು ನಮ್ಮ ಸಂಕಲ್ಪ ಆ ಸಂದರ್ಭ ಪೂರಕವಾಗಿತ್ತೆ ಶುದ್ಧ ಮಲ್ತದ್ದು ಬಿಂಬ ಶುದ್ಧಿ ಮಲ್ತದ್ದು ದೈವಳಿಯನ್ನು ಮಾತ ಇನ್ನು ದಿನಟು ಅಧಿವಾಸ ಮಲ್ಪರೆಗೊಂಡು ಅಬಕಾಕರು ನೀನು ದಿನಟು ಯೋಗ ನಿದ್ರಾರೂಢರ ಒಂದು ಅಕ್ಲಗ್ಲ ಪೀಠೋಬದಿ ಮಂಚಡು ಮುಖಮೂರ್ತಿಡು ಪರಿಪೂರ್ಣ 14 ನೆಲೆಯೊಂದೊಂದು ಎಲ್ಲದ ಶುಭಗಳಿಗೆ ಶುಭಮುಹೂರ್ತ ಎಚ್ಚರ ಮಲ್ಪ ಪ್ರತಿಷ್ಠಾಪನೆ ಮತ್ತು ನಡಿಗೆ ಪರಿಪೂರ್ಣ 14 ಚಾವಡಿ ನೆಲೆಯಂತದ್ದು ನಮ್ಮನ್ನು ಮಾತು ಅನುಗ್ರಹ ಮಲ್ಪರು ಇತ್ತೆ ಮೂಲಾಲಯ ಪ್ರತಿಷ್ಠಾಪನೆ ಬಾಲಾಲಯದ ಬಿಡ್ದು ಅಡಿಗೆ ಬರಡು ಪಡೆದು ಮಾತೆಲ್ಲ ಕೈ ಮುರಿದು ಭಕ್ತಿದ್ದ ಶ್ರದ್ಧೆ ಸರ್ವ ಸಾನ್ನಿಧ್ಯ ಸನ್ನಿಧಾನ ಪ್ರಾರ್ಥನೆ ಮಾಡ್ತಾರೆ ಧರ್ಮದೇವತಾ ಭ್ಯೋರ್ಮ ಪ್ರಾರ್ಥನಾ ಪ್ರಭ್ಯಾನ್ ಗೋವಿಂದಾನಿ ಗೋವಿಂದ
ದುರ್ಗಾಂ ಧ್ಯಾಯತು ದುರ್ಗತಿ ಪ್ರಶಮನೀಂ ದುರ್ವಾದಲಶ್ಯಾಮಲಾಂ ಚಂದ್ರಾದ್ದೋಜ್ಜಲಶೇಖರಾಂ ತೃಣಯನಮಾಪೀತವಾಸೋವಸಂ ಚಕ್ರಂ ಶಂಖವಿಷಂ ಚ ಧನು ಚ ದದತೀಂ ಕ್ರೋಧಂಡಬಾನಾಂಶಯೋ ಮುದ್ರೇವಾಭಯ ಕಾಮದೆ ಸಗಡಿಬಂಧ ಬಿಡ್ದಾಂಬಾನಯೋ ವಿಶೇಷವಾದ ತಲಪಾಡಿದ ದುರ್ಗಾಪರಮಠ ದೇವರನ್ನು ಅಂಚನೆ ಈ ದೈವ ಬರೆಯರೆ ಕಾರಣ ಅಂಜತ್ನ ನಮ್ಮ ಪೇಜಾವರದ ಮಹಾಲಿಂಗೇಶ್ವರ ದೇವರು ಅಂಚನೆ ಸೋಮನಾಥ ದೇವರು ಅಂಚನೆ ಆ ಗ್ರಾಮದ ಧರ್ಮದೀವಳು ಅಂಚನೆ ಈ ತಲಪಾಡಿ ದಪ್ಪೆಗೆ ಸಂಬಂಧಪಟ್ಟ ಚಿತ್ತನ ನಮ್ಮ ಅಲಂಕಾರ ಗುಡ್ಡದ ಧರ್ಮದೀವಳಿನ ಮಂತು ದುಂಬುದಿ ಒಂದು ಈ ಮನೆತನ ತಕ್ಕಲು ಆರಾಧನೆ ಮಾಡ್ತಾನ ಚಿತ್ತನ ನಾಗದೇವರಿನ ದುಂಬುದಿ ಒಂದು ಈ ಕಾಂತೇರಿ ಜುಮಾದೀಪ ಚಿತ್ನ ಧರ್ಮದೀವಳಿನ ಈ ಕಿಲ್ಲೇರ್ನ ಕುಟುಂಬಸ್ಥರು ಪೇಜಾವರಡು ಒಂದು ಮನೆತನಡು ಆರಾಧನೆ ಮಾಡ್ತೊಂದಿತ್ತೇರು ದಾನ್ನ ಕಾಲವಶಾತ್ ಅವು ಒಂದು ಸರಕಾರದ ಸ್ವಾಧೀನ ಪಡಂಚಿತ್ನ ಪುಡ್ತುಡು ಈ ಹಿರಿಯರ ನಾಲ್ಕು ಆರಾಧನೆ ಮಾಡ್ತೊಂದು ಅಕ್ಲಿನ ಭಕ್ತಿಗೆ ಒಲಿದು ಆ ಮನೆತನಡು ನೆಲೆ ಆದು ಇನ್ಮಿಟಾಗ ಅಕ್ಲಿನ ರಕ್ಷಣೆ ಮಾಡ್ತು ಮತ್ತೊಂಜಿತ್ನ ಆ ಕಾಂತೇರಿ ಜುಮಾದಿ ಸಹಿತವಾದ ಪರಿವಾರ ಧರ್ಮದೇವಳಿನ ವಾರೀತಿಡಿ ಆರಾಧನೆ ಮಲ್ಪೊಲಿ ಮಿತ್ತು ಆರಾಧನೆ ದಾಂಡ ಈ ಕುಟುಂಬಗಿಂಚ ಶ್ರೇಯಸ್ಸಾವ ವಿಚಾರಡು ಆ ಜಾಗಡು ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಟ್ಟೊಂದು ಅವಳು ಆ ಜ್ಯೋತಿಷ್ಯರಿಗೆ ದೇವರು ಧರ್ಮದೇವಳನ್ನ ಹಾಕಲು ಪ್ರೇರಣೆ ಕೊನ್ನ ಪ್ರಕಾರವಾದ ಈ ಧರ್ಮದೇವಳು ಈ ಮನೆತನದ ಭಕ್ತಿಗೆ ಒಲಿದು ಆ ಕುಟುಂಬನ ರಕ್ಷಣೆ ಮಟ್ಟೊಂಬತ್ತಂಜಿತ್ತ ಸತ್ಯಳು ಅಂಚನದಾವರ ಆ ಕುಟುಂಬ ಭಕ್ತಿರಿ ಪ್ರೀತಿರಿ ಓಡೆಗೆ ಲೆಪ್ಪೆರ ಅಂಚಿತ್ನ ಮಣ್ಣಿಗೆ ಪೋದು ಯಾ ನೆಲೆ ಆದಿ ಇನ್ಮಿಟಗಿಂಚ ಕಾತನ ಬೈದನ ನನ್ನ ಮೆತ್ತಿಗಲ ಕಾತನ ದೊರಪಾಪಣ ಚಿತ್ನ ಪಾತ್ರನ ಜ್ಯೋತಿಷ್ಯರ್ನ ಕಾಂತರವಾದಿ ಆ ದೇವರು ಧರ್ಮದೇವಳನ್ನ ಹಾಕಲು ಪ್ರೇರಣೆ ಕೊಡ್ದು ಆ ಪ್ರಕಾರವಾದ ಈ ದಿನ ಒಂದು ಸುದಿನ ದಾಯಕೆಯನ್ನಾಗ ನಂಗೆ ಈ ಧರ್ಮದೇವಳಿನ ಪ್ರತಿಷ್ಠೆ ಚಿತ್ನ ಆ ಗ್ರಹ ಅವು ತಲಪಾಡಿ ದೇವರಿಗೆ ಸಂಬಂಧಪಟ್ಟ ಚಿತ್ನ ಜಾಗ ಐತೊಟ್ಟಿಗೆ ಈ ಕಿಲ್ಲೇರ್ನ ಹಾಕಲ ಮನೆತನಲ್ಲ ತಲಪಾಡಿ ದೇವರಿಗೆ ಸಂಬಂಧಪಟ್ಟ ಚಿತ್ನ ಮನೆತನ ದಾಯಕೆಯನ್ನಾಗ ಮೇಗಿನ ಪಂಜಾಳ ಚಿತ್ನ ವ್ಯವಸ್ಥೆ ತಲಪಾಡಿ ದೇವರಿಗೆ ಈ ಅಕ್ಷಯ ತದಿಗಿದ ಪರ್ವಕಾರಡು ಆ ಮನೆತನಡು ದೇವರಿಗೆ ಆ ಮಹಾಪೂಜಾ ಸಹಿತವಾದ ಅನ್ನ ಸಂತರ್ಪಣೆ ಆ ರಂಗಪೂಜೆನ ದೇವರು ಅಕಲ ಮನೆತನದ ಕೈ ಇನ್ನೂಟ ಸ್ವೀಕಾರ ಮಾಡ್ತಾರೆ ಅಂಚಿತ್ನ ವ್ಯವಸ್ಥೆ ಪುನಗ ಈ ಧರ್ಮದೇವಳಿನ ಒಲ ಒಂಜಿ ದಿಕ್ಕಡು ಆ ಮೂಜಿ ಸನ್ಸದ ಜಾಗಡ ಆರಾಧನೆ ಪುಣ ಚಿತ್ನತ್ತು ಆ ತಲಪಾಡ್ದನೆ ದೇವರನ್ನೇ ಜಾಗಿ ಅಲಂಕಾರ ಗುಡ್ಡದ ಸತ್ಯುಳು ಬತ್ತದು ಪೇರು ಬರ್ತಂಚಿತ್ನ ಜಾಗಿ ಅವತ್ತಂದೆ ತಲಪಾಡ ದೇವರು ಆ ಜಲಕ ಮೀದು ಆ ಪೋಪು ತೀರ್ಥ ಪೋಪಣ ಚಿತ್ನ ತುದೇತ ಭರಿಟ್ಟು ಆ ಧರ್ಮದೇವಳನ್ನ ಪ್ರತಿಷ್ಠೆ ಮಲ್ಪಣ ಚಿತ್ನವು ಈ ಮನೆತನ ತಕ್ಕಲ ಮಲ್ಲ ಭಾಗ್ಯ ಅಪನಗ ದಯಪನಗ ಇಂಚಿತ್ನ ವ್ಯವಸ್ಥೆ ಏರೆಗ್ಲು ತಿಕ್ಕಿದ ಸಾಧ್ಯ ದಯಪನಗ ತಲಪಾಡ ದೇವರನ್ನೇ ಮಣ್ಣು ಅಂಚಿತ್ನ ಮಣ್ಣು ಈ ಗ್ರಾಮಡು ಆ ಧೂಮಾವತಿ ಆರಾಧನೆ ಚಿತ್ತ ವ್ಯವಸ್ಥೆಡಿ ಅಕಲಿಗೆ ನನ್ನ ಆ ಕಾಂತೇರು ಜುಮಾದಿನ ಪ್ರತಿಷ್ಠೆ ಮಟ್ಟದು ಆ ಪುರ್ಲು ತೂಪಣ ಚಿತ್ತ ಯೋಗನು ಆ ಧರ್ಮದೇವಳನ್ನ ಹಾಕಲು ಒದಗಿಸಾದ ಕೊರಿಯರು ಐನು ಈ ಮನೆತನ ಸದುಪಯೋಗ ಮಟ್ಟೊಂದು ಇನ್ನಿತ ಪರ್ವಕಾರಡು ಇನಿ ಮಧ್ಯಾಹ್ನದ ಹೊರತು ದೇವರನ್ನ ಲಗ್ನ ಸುಲಗ್ನದ ಸಿದ್ಧಿಗೋಸ್ಕರವಾದ ಆದ್ಯ ಗಣಯಾಗ ಅಂಚನೆ ಪದ್ರಾಡ್ದಾರದ ಗಣಯಾಗ ಪುರಸ್ಕರವಾದ ಪೂರ್ಣ ಗ್ರಹಶಾಂತಿ ಮಟ್ಟೊಂದು ಇತ್ತೆ ಧರ್ಮದೇವಳಿನ ಅಧಿವಾಸ ಮಟ್ಟದು ಎಲ್ಲದ ಶುಭ ಮುಹೂರ್ತಡು ಧರ್ಮದೇವಳಿನ ಪುನರ್ ಪ್ರತಿಷ್ಠೆ ಮಟ್ಟೊಂದು ಗೃಹ ಪ್ರವೇಶ ಮಟ್ಟೊಂದು ಧರ್ಮದೇವಳಿನ ಪುನರ್ ಪ್ರತಿಷ್ಠೆ ಮಟ್ಟ ಯೋಗನ ಈ ಮನೆತನದಾಗಲು ದೇವರು ಕೊರಿಯರು ಐನು ಇಡೀ ಕುಟುಂಬ ಒಗ್ಗಟ್ಟಾದ ಎಂಕುಲೆಗೆ ಆ ಅವಕಾಶ ತಲಪಾಡಿ ದಪ್ಪೆ ಕೊಡ್ತೇರಿ ಆ ಗ್ರಾಮದ ಸತ್ಯುಳ ಅವಕಾಶನ ಕೊಡ್ತೇರಿ ಕಾಂತೇರಿ ಜುಮಾದಿ ಅವಕಾಶ ಕೊಡ್ನೇನು ಎಂಕುಲು ಸಾರ್ಥಕ ಮಾಡ್ಕೊಳ್ಳೋ ಆ ಕಲ್ಪನೆ ಈಗ ಬೋಡ ಜಿತ್ನ ಶಾಸ್ತ್ರೀಯವಾಯಿನ ಜಿತ್ನ ಮನೆತನದ ಆ ವ್ಯವಸ್ಥೆ ನಿರ್ಮಾಣ ಮಟ್ಟದು ಎಲ್ಲದ ಶುಭ ಮುಹೂರ್ತಡು ಪ್ರತಿಷ್ಠಾ ಆ ಒಂದು ಮಿತ್ತಿಗೆ ಇಂಚ ಹಿರಿಯರ ನಾಕಳು ಭಕ್ತಿದ ಪ್ರಾರ್ಥನೆ ಮಾಡ್ತದೆ ಒಲಿಸ ಒಂದು ಆ ಮಣ್ಣಡು ಇಂಚ ಆ ಕುಟುಂಬನ ಕೀರ್ತಿ ಮೆರಪಾದಿರ ಅವೇ ರೀತಿ ಈ ತಲಪಾಡದಪ್ಪನ ಅಪ್ಪಣೆ ಪಡೆಯೊಂದು ಆ ಸತ್ತುಡು ಅಲಂಕಾರಗಳು ಸತ್ತುಳನ್ನ ಅಪ್ಪಣೆ ಪಡೆದು ಎಲ್ಲದ ಶುಭ ಮುಹೂರ್ತಡು ನೂತನ ಪೀಠರು ಕುಲ್ಲುದು ಅಕಳು ಇಂಚ ಸಂತೋಷ ಆಪೆರ ಅಕಲ್ನ ಆ ಗಂಧ ಪ್ರಸಾದನ ಸ್ವೀಕಾರ ಮಾಡ್ತಂಚಿತ್ತ ಈ ಮನೆತನಲ್ಲ ಆ ಸಂತೋಷ ಮೆರಪಾದ ಯೋಗ ಭಾಗ್ಯನು ತಲಪಾಡದಪ್ಪೆಲ್ಲ ಆ ಅಲಂಕಾರಗಳು ಸತ್ತಳು ಈ ನಮ್ಮ ಕೈದ ಧೂಪದೀಪನ ಸ್ವೀಕಾರ ಚಿತ್ನ ಆ ಧರ್ಮದೇವುಳ್ಳ ಈ ಮನೆತನಕ್ಕೆ ಅನಗಹಿತ ಕೊರಡು ಬಣದು ನಾನು ತಲಪಾಡದಪ್ಪಡ ಪ್ರಾರ್ಥನೆ ಮಾಡ್ತಂದು ಆ ಸತ್ಕರ್ಮ ಎಲ್ಲ ಇಂಚಿನ ಮಲ್ಲ ಅಕಲ್ನ ಕಲ್ಪನೆ ದಮನಗ ಅವಳು ಆ ಪೇಜಾವರಡು ಪುನಗ ಒಂದು ಸರಿಯಾದ ಚಿತ್ತ ವ್ಯವಸ್ಥೆ ಜಪನಗ ನಮ್ಮ ದೈವಳು ನಮ್ಮ ಅಂದ ಅಂಡ್ಲ
ಅನ್ಯ ವ್ಯವಸ್ಥೆ ದಾಖಲ ಕೈಟ್ ಜವಾಬ್ದಾರಿ ಇತ್ತು ನಂಗೆ ಆ ಭಕ್ತಿ ಆರಾಧನೆ ಸ್ವಾತಂತ್ರ್ಯ ಇಜ್ಜಾಂಡ ಅಪನಗ ನನಮಿತ್ತು ಇಂಚ ಕೆನ್ನಗ ಆ ಇಂಚ ಹಿರಿಯರನ್ನ ಹಾಕುಡು ಭಕ್ತಿರ ಪ್ರಾರ್ಥನೆ ಮತ್ತು ಒಲಿಸಾದು ಅಕ್ಲ ಗಂಧ ಪ್ರಸಾದ ಸ್ವೀಕಾರ ಮಾಡ್ತಿದ್ದೀರ ಒಂದು ಅಂಚಿನ ಅವಕಾಶನೂ ದೇವರಿಗೆ ಒದಗಿಸಾದು ಕೊಡ್ತೀರಿ ಐನಾಕು ಸದುಪಯೋಗ ಒಂದು ಎಲ್ಲದ ಆ ಬ್ರಹ್ಮಕಲಶದ ಸತ್ಕರ್ಮನು ದೇವರೇ ಅಕಲ ಕುಟುಂಬದ ಅಕಲ ಒಲ ಇಡಿತೊಂದು ಆ ಧರ್ಮದೀವಳಿ ಅಕಲ ಕುಟುಂಬದ ಒಲ ಇಡಿತೊಂದು ಆ ಸತ್ಕರ್ಮನು ಪುರ್ಲು ಮಲ್ಪಾದು ಈರ್ನಕ್ಕೆ ಪ್ರತ್ಯಕ್ಷವಾದ ಪರೋಕ್ಷವಾದ ಈರು ಈ ಸತ್ಕರ್ಮಗೂ ಭಾಗಿಯಾತಿರ ಅಕಲಿಗಲ ಎಲ್ಲದ ಆ ಬ್ರಹ್ಮಾರ್ಪಣ ಕಾಲಡು ಶ್ರೇಷ್ಠದ ಪ್ರಸಾದನು ಅನುಗ್ರಹಿತ ಕೊರ್ಲೇ ಪಣದು ಎಂಕುಲು ತಲಪಾಡದಪ್ಪಡ ಪ್ರಾರ್ಥನೆ ತುಂದು ಎಂಕುಲನ ಪಾತ್ರನ ದೇವರನ ಪಾದವು ಅರ್ಪಣೆ ಮಲ್ಪ ಕುಟುಂಬಸ್ಥರಾದ ಎಂಕುಲು ಅನಾದಿ ಕಾಲೋಡ್ದಿಂಚ ಎಂಕಲ ಹಿರಿಯಾಕಲು ಪೇಜಾವರ ಬಾರಿಂಜದ ಆ ಪುಣ್ಯ ಮಣ್ಣಿಡು ಮೆರೆತಿನಾಕಲು ಕಾರಣಾಂತರಡು ಕಾಲೊಡ್ದು ಒಂಜಿ 75 ವರ್ಷಕ್ಕೂ ದುಂಬು ಭೂಮಿ ಎಂಕಲ ಕೈಡ್ದು ಪರಬಾರ ಆದ್ಕೊಂಡು ಎಂಕಲ ಹಿರಿಯಾಕಲನ ದಿನೊಟ್ಟು ಆಂಡಲ ಧರ್ಮ ದೈವೋಲ್ನ ಎಂಕಲೇನು ಕೊಡ್ತಿದ್ದರು ದೈವೋಲು ಅಲ್ಪನೇ ಆ ಜಾಗೆಡು ನೆಲೆ ಆದ ಇತ್ತೆರಡಲ್ಲ ಆ ಜಾಗೆಡು ದೆತ್ತನ ಅಕ್ಲೇಗೆ ಅಲ್ಪ ಒವ್ವೇ ಥರದ ಒಂಜಿ ಅನುಕೂಲತೆ ಅಂದು ಪಂಡ ಅಕ್ಲೇಗೆ ಅಲ್ಪ ಒವ್ವೇ ಒಂಜಿ ಫಲಿತಾಂಶ ತಿಕ್ಕಂದು ನಡೆದ ಅದು ಮೂಲ ಕುಟುಂಬಸ್ಥರು ಈ ಜಾಗೆ ಬರೋಡು ಅಕ್ಲು ಮೂಲ ಬತ್ತು ನೀರು ಮುಟ್ಟೋಡು ಬತ್ತನೇ ಅಕ್ಲೇಗೆ ಅಲ್ಪ ಶಾಂತಿಯಿಂದ ಅನ್ಕೊಂಡು ಪ್ರಶ್ನೆ ಅಂತಾರೆ ಎಂಕ್ಲೆ ತೋಜಿದ ಬತ್ತು ನಡೆದಾದು ಎಂಕ್ಲಿನ ಅಕ್ಲು ಭಾರಿ ನೆಟ್ಟೆ ಸ್ವಾಗತ ಮಲ್ತೇರು ನಿಕ್ಲಿನ ಕುಟುಂಬದ ನಿಕ್ಲು ಬರೋಡು ನಿಕ್ಲು ಆವಡು ಪಣದ ಮಣ್ಣು ನಡೆದಾದು ಎಂಕ್ಲ ಕುಟುಂಬಸ್ಥರೆಲ್ಲ ಮಾತೆಲ್ಲ ಸೇರಿದು 14 ವರ್ಷಕ್ಕೂ ತುಂಬ ಎಂಕಲು ಆ ಜಾಗೆಡೆ ಎಂಕ್ಲ ಧರ್ಮ ದೈವಲಿನ ಆರಾಧನೆ ಮಲ್ತೊಂದು ಬತ್ತ ಒಂಜಿ ನಮ್ಮೂನೆಡೆ ನಡತೊಂದು ಪೋಂಡಲ ಕಾಲಕ್ರಮೇಣ ಅಕ್ಲೆವಲ ಭೂಮಿ ಪಾಲಾಪನ ಹೊರತುಡು ಜ್ಯೋತಿಷ್ಯರ ಪಂಡಿ ಪ್ರಕಾರ ದೈವಲ್ನ ಒಂಜಿ ಪಾಲನ ನಿಕ್ಲು ಬೇತೇನೆ ದೀದಿ ಬೊಕ್ಕ ಪಾಲು ಮಂತೊಲ್ಲಿಂದ ಪನ್ನಗ ಆ ದೈವಲಿಗೆ ಬುಡ್ನ ಜಾಗೇನು ಮೂಲ ಕುಟುಂಬಸ್ಥರನ್ನ ಕೈಗೆ ಒಪ್ಪಿಸಾವಡು ಮನ್ಪೊಂಜಿನ ತೀರ್ಮಾನ ಪ್ರಕಾರ ನಡತನು ಆ ಮೂಲ ನೇನು ಅಕ್ಲು ಒಪ್ಪಂದ ನಡೆದಾದು ಒಪ್ಪಂದ ಕಡೆಗೆ ಎಂಕ್ಲೆಗೆ ಬರಹ ಮೂಲಕ ನೋಟಿಸ್ ಕೊರಿಯರು ಎಂಕಲ್ನ ಒಪ್ಪಿಗೆ ಜಂದೆ ನಿಕಲು ಒವ್ವೇ ಕಾರ್ಯ ಮಲ್ಪೆರ ಮುಲ್ಪ ಸಾಧ್ಯ ಹೆಜ್ಜಿ ಅಂತ ಪನ್ಪುಣ ಅಂಚ ನಡೆದಾದು ಎಂಕ್ಲೆಗೆ ಅಲ್ಪ ಆ ಜಾಗೆಡು ಉಂತು ನಂಚಿನ ಅವಕಾಶ ಹೆಜ್ಜಿ ಅಂತ ಪನ್ಪೊಂಜಿ ತೋಜಿದ ಬತ್ತಿ ನಡೆದಾದು ಧರ್ಮ ದೈವಲ ಎಂಕ್ಲ ನೆನೆತೊಂದು ಎಂಕ್ಲ ಹಿರಿಯರನ್ನ ಆರಾಧನೆ ಮಲ್ತನಂಚಿನ ಆ ಮಣ್ಣಿಡು ಎಂಕ್ಲೆಗೆ ಏಪ ಅಲ್ಪ ನೆಲೆ ಇಜ್ಜ ನಿಕ್ಲು ಬತ್ತಿಲ್ ಬೈದ ಎಂಕ್ಲ ಕಷ್ಟೋಡ ಸುಕೊಟ್ಟ ನಿಕ್ಲೆಗೆ ಒಂಜಿ ಸಾನ್ನಿಧ್ಯ ಒದಗ ಮಲ್ಪುವ ಎಂಕ್ಲ ಬೇರೆ ಬತ್ತ ಬರುಡು ಪಂಡಿ ಪ್ರಾರ್ಥನೆ ಮಲ್ತಿನಕ್ಕೆ ದೇವರನ್ನ ಅಪ್ಪಣೆಲ್ಲ ದೈವಲನ ಅಪ್ಪಣೆಲ್ಲ ದೆತ್ತೊಂದು ಎಂಕುಲು ಈ ಜಾಗಕ್ಕೆ ಕೊಂದು ಬರ್ಪಣಂಚ ಒಂಜಿ ವರ್ಷಕ್ಕೂ ತುಂಬು ಪ್ರಾರ್ಥನೆ ಮಲ್ತನ ಪ್ರಕಾರ ದೈವ ಸಾನ್ನಿಧ್ಯೋಡು ಮಂದಾರ ಬಯಲು ಪ್ರಕಾಶ್ ಪಂಡಿತೇರನ ನೇತೃತ್ವಡು ಅಲ್ಪ ನಡತನಂಚಿನ ಕಾರ್ಯಕ್ರಮಡು ವೇದಮೂರ್ತಿ ಗಣೇಶ್ ಭಟ್ರು 6 ಪ್ರಾರ್ಥನೆ ಮಲ್ತದು ದೈವಲನ್ನು ಉಂಡು ಮಲ್ತನ ಹೊರತುಡು ದೈವಲು ಎಂಕಲ ಬೇರೆ ಬತ್ತದ ಬರ್ಪಣಂಚಿನ ಒಂಜಿ ತೀರ್ಮಾನ ಬತ್ತನು ಅವೇ ರೀತಿ ದೇವರಡೆಲ್ಲ ಪ್ರಾರ್ಥನೆ ಮಲ್ತಾ ದೈವರ ಪ್ರಾರ್ಥನೆ ಮಲ್ತಾ ದೈವಲು ಎಂಕಲ ಬೇರೆ ಬತ್ತ ಬನ್ನಗ ಈ ಜಾಗೆಡು ಎಂಕಲು ನಿಕ್ಲ ಪ್ರೋತ್ಸಾಹ ಮಲ್ಪ ಎಂಕಲ ಶಕ್ತ್ಯಾನುಸಾರ ಎಂಕಲ ಬಡ ಕುಟುಂಬ ಉಂಜ ಆದು ನಿಕ್ಲ ಮನ್ಪೋಡು ಮನ್ಪ ಸನ್ನಿಧಾನ ಬತ್ತಿನಡ್ದಾದು ಒಂಜಿ ವರ್ಷಾಂಡು ಬಾಲಾಲಯ ಕುಲ್ಲಾಯಿನಂಚಿನ ಈ ಸಂದರ್ಭಡು ಇನಿತಾ ತಿನ್ನುಟ್ಟು ಈ ಕ್ಷೇತ್ರಡು ದಾನ ಎಂಕಲ ಪೂರ್ವಜರ ಮಂತ್ರ ಪುಣ್ಯದ ಫಲತ ನಡೆದಾದು ಎಂಕಲ ಬೇರೆ ಬತ್ತ ಬತ್ತನ ಸತ್ವಲಿನ ಎಲ್ಲದ ತಿನ್ನುಟ್ಟು ಗ್ರಾಮಸ್ಥರನ್ನು ವೈದಿಕ ವಿಧಿವಿಧಾನ ಪ್ರಕಾರ ಈ ಕ್ಷೇತ್ರಡು ಗಣೇಶ್ ಭಟ್ರನ ನೇತೃತ್ವಡು ಎಂಕಲ ಎಲ್ಲ ಪ್ರತಿಷ್ಠಾಪನೆ ಆಯ್ರೆ ಉಂಡು ಧರ್ಮ ದೈವಲ್ನ ಈ ಸನ್ನಿಧಾನ ಎಂಕ್ಲಿಗೆ ಮಾತ್ರ ಇಡೀ ಕುಟುಂಬ ಕೊಂಚ ಎಂಕ್ಲ ಒಗ್ಗಟ್ಟಾರೆ ಒಂಜಿ ಪ್ರೇರಣೆ ಆಂಡು ಬಾರಿ ಮಲ್ಲ ಕುಟುಂಬ ಎಂಕಲ್ನ ಏತೋ ಜನ ಮಾತ ಊರು ಬಿಡ್ದು ಪರ ಊರುಡು ಮಾತ ಜೀವನ ಮಲ್ತೊಂದು ತನಕ ಜೀವನೋಪಾಯ ಇತ್ತನಕ್ಲು ಮಾತ ಒಟ್ಟು ಸೇರಿದು ತನು ಮನ ಧನ ವಿನಿಯೋಗ ಮಲ್ತದು ಈ ಕ್ಷೇತ್ರೊಂಜಿ ನಿರ್ಮಾಣ ಮಲ್ಪಡು ಮಲ್ಪ ಸಂಕಲ್ಪ ಮಲ್ತನಡೆಗೆ ಇನಿತಾತ ದಿನಟ್ಟು ಸಾಂಗವಾದನೆ ಮಧ್ಯಾಹ್ನಡು ಕಲ್ ಪೂಜೆ ಇತ್ಯಾದಿ ಮಲ್ತದಾದು ಎಲ್ಲದಾತ ದಿನಟ್ಟು ಬಾಲಾಲಯ ಬಿಡ್ದು ನಿಜಾಲಯಡು ಪ್ರತಿಷ್ಠೆ ಮಲ್ಪಡು ಐದು ಬಕ್ಕ ಧರ್ಮ ದೈವಲಿನ ಮಾನೇಚಿಡು ಬರ್ಪಡು ಐದು ಬಕ್ಕ ರಾತ್ರಿ ಜುಮಾದಿ ಬಂಟಾಗ ಸೇವೆ ಕೋಲ್ ನೇಮ ಕಲ್ಲುಟಿ ಪಂಜುರ್ಲಿಗೆ ಕೋಲ ಸತ್ಯದೇವತೆ ಧರ್ಮದೇವಲಿಗೆ ಮಾತ ಸೇವೆ ಯಾರು ಉಂಡು ಮಾತಿರಲು ಸಹಕಾರೋಡು ಈತ ಮಲ್ಲ ಒಂಜಿ ಕೆಲಸ ಆವಡು ನಾಂಡ ಎಂಕ್ಲ ಪೂರ್ವ ಜನ್ಮದ ಪುಣ್ಯ ಅಂತ ಪನೋಡು ದಯಪಂಡ ಇಂದು ಎಂಕ್ಲೆಗ್ ಅಣ್ಣೇರು ಪನ್ಲೆಕ್ಕನೆ ತಿಕ್ಕನ ಒಂಜಿ ಯೋಗ ಯಾನ್ ಮಲ್ತೆ ಎಂಕುಲು ಮಲ್ತ ಅಂತ ಪನ್ಪಂದಿಟ್ಟು ದಾಲಜ್ಜಿ 10 ಜನ ತಿತ್ತಂಡ ಇಬ್ಬರು ಮಲ್ಪೇರ ಸಾಧ್ಯ ಉಂಡು ದೇವರ ಒಂಜಿ ಪ್ರೇರಣೆ ಕೊರಿಯರು ಈ ಜಾಗಡು ಇಂಚ ಆವಡು ಪಣದು ಎಂಕ್ಲ ಜೀವಿತೋಡು ಎಂಕ್ಲೆ ಒಂಜಿ ಪರಮ ಭಾಗ್ಯ ಅಂತ ಯಾನು ಎಣ್ಣೊನೆ ಯಾನು ಎನ್ನಂದು ಪನ್ಪದ ಆಲಜ್ಜಿ ಯಾನು ಎನ್ನಂದು ಪನ್ಪೆ ಬಿಡ್ದು ಅದೇ ನಾಂಡು ತನು ಮನ ಧನ ಅಂತ ಪಣ್ಣದು ಅವೇ ರೀತಿ ನಮ್ಮ ಮಾತಿರಲ ಸಹಕಾರ ಕುನ್ನಟ್ಟು ಈ ಕೆಲಸ ಆಯ್ರೆ ಸಾಧ್ಯ ಉಂಡು ಶಕ್ತಿ ಬಲಿದಾನ ಬಲಿದಾನ ಎತ್ತಿ
ಆದಿವಾಸಿ
ಜಾತಿಗೆ ಯೋಗ ನಿದ್ರಾರೂಢರ ಒಂದು ಬಿಂಬ ಪಾತ್ರ ಪರಿಪೂರ್ಣ ಬದಲಾಗಿದೆ ನೆಲೆ ಐದು ಪಕ್ಕ ಆ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಚಾಡು ಜಾತಿ ಅವಲಕ್ಕೆ ಆರಾಧನೆ ಮಾಡ್ತಾರೆ ಪರಿಪೂರ್ಣ ಬದಲಾಗಿದೆ ನಮ್ಮ ವರ್ಷ ಮಾಡ್ತಾರೆ ನಾವು ಅನುಗ್ರಹ ಮಾಡ್ತದೆ ಈ ಜಾಗದ ರಕ್ಷೆ ಅಂತ್ಯ ರಕ್ಷೆ ಅಭಿವೃದ್ಧಿನ ಅನುಗ್ರಹ ಮತ್ತು ಲಕ್ಷ್ಮೀ ಸ್ವರೂಪವಾಗಿ ತುಳಸಿಧಾಮದ ದಿವಸದಿಂದ ಆಡೋ ಪ್ರಾರ್ಥನೆ ಗೋವಿಂದ ಗೋವಿಂದ श्री गोपालकृष्णाय स्थापित लाजगरगंड खडलीप्रवह नैवेद्यं समर्पयामि प्राणाय स्वाहा नमः स्वाहा प्राणाय स्वाहा प्राणाय स्वाहा महानैवेद्यं समर्पयामि मंगलाराध्यं जलविषयो धनार्थसंस्यादेश विद्युस्तरा पूर्णं गोलिमासनं नित्योच्चिष्टं च गव्यं च पन्नद ಆ ಸಪ್ತಶುದ್ಧಿಗೆ ಪ್ರಧಾನವಾದ ಪಂಚ ಮಲ್ಲ ಶುದ್ಧಿಯು ಕೆನ್ನಗ ಗೋಪೂಜೆ ನಮ್ಮ ಜಾಗದ ಆನಂದ ಅಂತ ಬರ್ಪಣ ಮಾತ್ರ ಕುರಿತು ದೇವರನ್ನ ಅನುಗ್ರಹದ ಅವರ ಮಾತು ಕುರಿತು ಮಾತು ದೂರ ವಿಶೇಷವಾದ ಎಲ್ಲ ಪಂಚನ ಗ್ರಹ ಪ್ರವೇಶದ ಸ್ವಪ್ನಾವಳು ದೈವನ ಪ್ರತಿಷ್ಠಾಪಕ ಸ್ವಪ್ನಾವಳು ಉದ್ದೇಶವಾದ ಮಂತ್ರಂಜನ ಗೋಪೂಜೆ ದೇವರ ಸ್ವೀಕಾರ ಉಂಟು ಸದಾಕಾಲ ಈ ಜಾಗನಿತ್ತೊಂದು ರಕ್ಷಣೆಯನ್ನು ಕಾಪಾಡಿಕೊಂಡು ಭಗವಾನ್ ಶ್ರೀ ಗೋಪಾಲಕೃಷ್ಣ ದೇವರ ಪ್ರಾರ್ಥನೆ ಭಗವಾನ್ ಶ್ರೀ ಗೋಪಾಲಕೃಷ್ಣಾಯ ಮಹಾ ಪ್ರಾರ್ಥನಾ ಸಮರ್ಪಯಾಮಿ ಇಲ್ಲ ಲಂಚನೆ ಪೋಯತ್ತೆ ಯಾರು श्री गुरुभ्यो नमः पादमलवृन्दं करुणावाक्यस्मरे ಇನ್ನಿದ್ದು ಬೊಕ್ಕ ನಮ್ಮ ಇಲ್ಲದ ಒಲಾಡಿ ಇಲ್ಲ ಶುಭಗಳಿಗೆ ಪ್ರವೇಶ ಆದ ನಮ್ಮ ಕುಟುಂಬದ ಇಲ್ಲದೆ 14 ಕಾಲ ಪರಿಪೂರ್ಣವಾದ ರಾರಾಜ ರೂಪಣಂಚಿನ ಮಲ್ಲ ಸಾನ್ನಿಧ್ಯನ ಆರಾಧನೆ ಇನಿ ನಮ್ಮ ಪಂಚಾಮೃತ ಯುಕ್ತವಾದ ಆ ದೇವರಿನ ತಾರಾಯಿಡಿಂತಿನಂಚಿನ ಅತನಾಂಡ ಹೊಸತಾದ ನಿರ್ಮಾಣ ಆದುಪ್ಪನಂಚಿನ ಮಂಚ ಅವರು ನಮ್ಮ ಇನಿ ಆರಾಧನೆ ಹೊಸತಾದ ಮಲ್ಕೊಂದಿಲ್ಲ ಮಗ ದೇವರಿಡ ನಮ್ಮ ಪ್ರಾರ್ಥನೆ ಮಲ್ಪುನಿ ಇನಿತ ಇತ್ತೆ ಮಲ್ಪುನಂಚಿನ ಪ್ರಕ್ರಿಯೆಗೆ ಶಯ್ಯಾದಿವಾಸ ಅನ್ಬುದಾರು ಶಯ್ಯಾದಿವಾಸ ಬಂದಾಗ ಇನಿತ ಒಂಜಿ ದಿನದ ಮಟ್ಟಡು ದೈವಲ ನಿಕುಲು ಜೆತ್ತದು ಎಲ್ಲೆಡ್ದು ಬೊಕ್ಕ ಎಂಕ್ಲೈನ ಮಾತ ನನೊಂಜಿ ಬ್ರಹ್ಮಕಲಶ ನಡುಬಿಟ್ಟ ಎಂಕ್ಲೈನ ಕಾಪಲೇಪನ ಉದ್ದೇಶವಾದ
ದೈವಲೇನು ಜಪಡಾವಣಿ ಜೋ ಜೋ ಪಂಡದ ನಿಕ್ಲೆ ಬರ್ಪಣ ಅಂಚನ ಸ್ತೋತ್ರನ ನಿಕ್ಲೆ ಬಂಪಣ ಭಜನೆನ ಪಂಡದು ಅಕ್ಲೇನು ಜಪಡಾವಣ ಅಂಚನ ಒಂಜಿ ದಿನಕ್ಕೆ ಮಟ್ಟದ ಜಪ್ಪಲೆ ಪಣದು ಅಕ್ಲೇನು ರೆಸ್ಟ್ ಕೊರ್ಪುಣಿ ಇನ್ನು ಒಂಜಿ ದಿನದ ಮಟ್ಟಿಗೆ ದಾಯಿ ಬಂದಾಗ ಈ ಶಯ್ಯಾದಿವಾಸ ಅಂತ ಅನ್ಪುನಾಗ ಐಟು ಮೂಜಿ ಪ್ರಕ್ರಿಯೆಗೆ ನಮ್ಮ ಅಂಚಿ ನಮ್ಮ ಜಪ್ಪನಾಗ ಜಾಗೃತಿ ಸ್ವಪ್ನ ಸುಷುಪ್ತಿ ಪನ್ನದು ಮೂಜಿ ಅವಸ್ಥೆ ಉಂಡಿಗೆ ನಂಕಲ ಆ ಜಾಗೃತಿ ಪನ್ನಗ ಅಪಘಾತಿ ಜೆತ್ತನಂದಾಂಡ ಏರಾಳ ಎತ್ತನಂದಾಂಡ ನಿದ್ರೆಗೆ ನಮ್ಮ ಅವೋ ಒಂದು ಬಣ್ಪ ಐಕೆ ಜಾಗೃತಿ ಬಂದ್ಬಿಡಿ ಸ್ವಪ್ನ ನನ್ನ ಮಧ್ಯರಾತ್ರಿ ಕಾನಾಗ ದಾದನ ಸ್ವಪ್ನ ಮಾತ ಪೂರ್ವ ಶುರು ಆಪುಂಡು ಅವಳ ಒಂಜಿ ನೆತ್ರೆ ಅವಸ್ಥೆಗೆ ಅವಳ ಅವು ದೇವರೇ ನಂಗೆ ಕೊಡ್ಪಾವನಿ ಅವಳ ಒಂಜಿ ನೆತ್ರೆಡು ಬರ್ಪಣ ಅಂಚಿನ ಒಂಜಿ ಅವಸ್ಥೆ ಜಾಗೃತಿ ಸ್ವಪ್ನ ಸುಷುಪ್ತಿ ನನ್ನ ಪುಲ್ಯಕಾಲ ಕಾನಾಗ ಭಯಂಕರ ಎಡ್ಡೆ ನೆತ್ರೆ ಬರ್ತ ನನ್ನ ಅನ್ಪನಮ್ಮ ಭಾರಿ ಎಡ್ಡೆ ನೆತ್ರೆ ಮಾರ ಅವಾಗ ಅವ ಎಂಚನ ಎನ್ನಾಗ ಅವು ಮಾತ ಈ ಮೂಜಿ ಅವಸ್ಥೆಯನ್ನು ಕೊರ್ಪುಣಿ ಏರಕ್ಕೆ ಎನ್ನಾಗ ನಾವು ದೇವರೇ ನಂಗೆ ಕೊರ್ಪುಣಿ ಅವಾಗ ಇನಿ ಒಂಜಿ ದಿನದ ಮಟ್ಟಿಗೆ ನಮ್ಮ ದೇವರಿಗೆ ಅವೇನು ಮೂಜಿ ಅವಸ್ಥೆನು ದೇವರು ಉಂಡು ಮಲ್ತದು ಈ ಮೂಜಿ ಅವಸ್ಥೆ ಇಟ್ಲ ನಮ್ಮ ಪದ್ಯ ಬಂದೊಂದು ಗೋಡಿಗೆ ಮೂಜಿ ಅವಸ್ಥೆ ಬಂದಾಗ ಇತ್ತೆ ಒರ್ಮ ಗಂಟೆ ఒక 16 ಗಂಟೆ ಅನಾಗ ದೈವಲಿಗೆ ಕಣ ಕಟ್ಟುಂಡ ఒక ಮೂಜಿ 4 ಗಂಟೆ ಕಾನಾಗ ದೈವಲಿಗೆ ಎಡ್ಡೆ ನಿದ್ರೆ ಬಂದಾಗ ಈ ಮೂಜಿ ಕೊಡ್ತಿದ್ಲ ನಮ್ಮ ಭಜನೆ ಪನೊಂದು ಇತ್ತು ಅಂಡ ದೈವಲು ಸಂತೃಪ್ತಿ ರಾಪ ಅಂತ ಅಪ್ಪಗ ಆ ಮಲ್ತರ ಕಷ್ಟ ಅವು ಅಣ್ಣ ಒಂಜಿ ರಡ್ಡು ಪದ್ಯ ಅಂಡ ಆ ದೈವಲ್ಟ ನಮ್ಮ ಪ್ರಾರ್ಥನೆ ಮಲ್ಪುಣಂಚಿನ ಮಲ್ಲ ಸತ್ಕರ್ಮ ಇನ್ನು ಶಯ್ಯಾದಿವಾಸ ಅವೇನು ದೈವಲು ಸ್ವೀಕಾರ ಮಲ್ಕೊಂಡು ಕುಟುಂಬ ಸಂಸಾರಕ್ಕೆ ಸಂಬಂಧಪಟ್ಟನ ఒక ನಮ್ಮ ಹಿರಿಯರಿಗೆ ಒಲೆಯಿನಂಚಿನ ಧರ್ಮ ದೈವಲು ಸ್ವೀಕಾರ ಮಲ್ಕೊಂಡು ಎಲ್ಲ ಆಪಣಂಚಿನ ಆ ಶುಭ ಮುಹೂರ್ತದ ಪ್ರವೇಶ ಅಂಚನೆ ಸತ್ಯನಾರಾಯಣ ಪೂಜೆ ಆ ಮುಡಿಪು ಕಟ್ಟುವ ಅಂಚಿನ ಮಲ್ಲ ಒಂಜಿ ಸತ್ಕರ್ಮ ದೈವಲ್ನ ಪ್ರತಿಷ್ಠೆ ಇದು ಮಾತ ಮಧ್ಯಾಹ್ನ ಅನ್ನದಾನ ಬಯ್ಯರ ಆಪಣಂಚಿನ ನರ್ತನ ಸೇವೆ ಇದು ಮಾತಲ ದೈವಲು ನನ್ನ ಸೊಣ್ಣ ಭಂಡಾರ ಅರ್ಪಣ ಮಲ್ತೊಂದು ಕುಟುಂಬ ಸಂಸಾರ ರಕ್ಷಣೆ ಮಲ್ತು ಕಾಪಾಡು ಪಡೆದು ಮಾತೆಲ್ಲೆತ್ತೊಂದು ಏಕ ಮನಸ್ಸಲ್ಲಿ ತರಬೇಕಾದ ಪ್ರಾರ್ಥನೆ ಹೋಗಿ ಧರ್ಮದೇವಗಳ ಪಾದಾರೊಂದಕ್ಕೆ ಗೋವಿಂದ 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 ವಿಘ್ನಭ್ರಾಂತ ನಿವಾರಣೈಕತರಣಿ ವಿಘ್ನಾಟವೀ ಹವ್ಯಭಾಗ ವಿಘ್ನವ್ಯಾಳ ಕುಲ ಪ್ರಮಥ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಘಾ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ರಕ್ಷ ಮಾಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ತೂಗಿದಳು ಈಯಾಲೆಯ ದುರ್ಗಾಂಬಿಕೆ ತೂಗಿದಳು ಈಯಾಲೆಯ ತೂಗಿದಳು ಈಯಾಲೆಯ ದುರ್ಗಾಂಬಿಕೆ ತೂಗಿದಳು ಈಯಾಲೆಯ ನಾಗಮರ್ಥ್ಯಾಮರ ಯೋಗಿವರ್ಯರಿಗೆಲ್ಲ ನಾಗಮರ್ಥ್ಯಾಮರ ಯೋಗಿ
ಜೋಳಂದು ನಾಗೆ ಮಧ್ಯಾಮರ ಯೋಗಿ ವರ್ಯರಿಗೆಲ್ಲ ಜೋಗುಳ ಪಾಡುವ ರಾಗಲಯದೊಳಂದು ತೂಗಿದಳು ಇಯಾಲೆಯ ತೂಗಿದಳು ಇಯಾಲೆಯ ದುರ್ಗಾಂಬಿಕೆ ತೂಗಿದಳು ಇಯಾಲೆಯ ಉಯ್ಯಾಲೆ ತೂಗಿದಳು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿಂಹಾರೂಢಾಂ ತ್ರಿನೇತ್ರಾಂ ಶಂಖಚಕ್ರಾಸಿ ರಮ್ಯಾಂ ಭಕ್ತಾಭೀಷ್ಟಪ್ರದಾತ್ರೀಂ ರಿಪುಮಥನಕರೀಂ ಸರ್ವಲೋಕೈಕವಂದ್ಯಾಂ ಸರ್ವಾಲಂಕಾರಯುಕ್ತಾಂ ಶಶಿಯುತಮಕುಟಾಂ ಶ್ಯಾಮಲಾಂಗೀಂ ಕೃಶಾಂಗೀಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಶರಣಮಹಂ ಪ್ರಪದ್ಯೆ ಕದಂಬವನಚಾರಿಣಿಂ ಮುನಿಕದಂಬ ಕಾದಂಬಿನಿಂ ನಿತಂಬಚಿತಭೂಧರಾಂ ಸುರನಿತಂಬಿನಿ ಸೇವಿತಾಂ ನವಾಂಬುರುಹಲೋಚನಾಂ ಅಭಿನವಾಂಬುಧಶ್ಯಾಮಲಾಂ ತ್ರಿಲೋಚನ ಕುಟುಂಬಿನೀಂ ತ್ರಿಪುರ ಸುಂದರಿ ಮಾಶ್ರಯೇ